ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬ್ಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭದಲ್ಲಿ ಏಪ್ರಿಲ್ 17ರಂದು ನಡೆಯಲಿರುವ ಬ್ರಹ್ಮರಥೋತ್ಸವಕ್ಕೆ ರಥ ಕಟ್ಟುವ ಕೆಲಸ ಭರದಿಂದ ನಡೆಯುತ್ತಿದೆ. ಬಿಸಿಲ ತಾಪಕ್ಕೆ ಅನುಗುಣವಾಗಿ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ರಥ ಕಟ್ಟುವ ಕೆಲಸ ನಡೆಯುತ್ತಿದ್ದು, ನುರಿತ ದೇವಾಲಯದ ನಿತ್ಯ ಕಾಯಕ ಮಾಡುವವರೇ ರಥ ಕಟ್ಟುವ ಕೆಲಸವನ್ನ ದೇವಾಲಯದ ವಾಸ್ತು ಇಂಜಿನಿಯರ್ ಪಿಜಿ ಜಗನ್ನಿವಾಸರಾವ್ ಅವರ ಮಾರ್ಗದರ್ಶನದಂತೆ ಮಾಡುತ್ತಿದ್ದಾರೆ. ಏಪ್ರಿಲ್ 1ರಂದು ದೇವಸ್ಥಾನದ ಗೊನೆ ಮುಹೂರ್ತ ನಡೆಯಲಿದ್ದು, ಏಪ್ರಿಲ್ 10ರಿಂದ ದೇವಾಲಯದ ವಾರ್ಷಿಕ ಜಾತ್ರೋತ್ಸವ ಆರಂಭಗೊಳ್ಳಲಿದ್ದು, ಜಾತ್ರೆ ಆರಂಭಕ್ಕೆ ಮುನ್ನ ಬ್ರಹ್ಮರಥ ಸಿದ್ಧತೆ ನಡೆಯಬೇಕಾಗಿದೆ. ಬ್ರಹ್ಮರಥಕ್ಕೆ ಇದೀಗ ಕಬ್ಬಿಣದ ರಾಡ್ಗಳನ್ನು ಅಳವಡಿಸುವ ಕೆಲಸ ದೇವಳದ ನಿತ್ಯ ನೌಕರರು ನಿರ್ವಹಿಸುತ್ತಿದ್ದು, ಇವರ ಕೆಲಸ ಪೂರ್ಣಗೊಂಡ ಬಳಿಕ ಬ್ರಹ್ಮರಥವನ್ನ ಪತಾಕಿಗಳಿಂದ ಅಲಂಕರಿಸುವ ಕೆಲಸವನ್ನ ಸುಬ್ರಹ್ಮಣ್ಯದ ರಥ ಕಟ್ಟುವ ಕೆಲಸಗಾರರಾದ ನಾಗೇಶ್ ಮತ್ತು ತಂಡದವರು ನಿರ್ವಹಿಸಲಿದ್ದಾರೆ.